ಕುಡ್ಲದ ಆಯುರ್ವೇದ ರಿಸೋರ್ಸ್ ಸೆಂಟರ್ ಫಾರ್ ಸೈಕಲಾಜಿಕಲ್ ವೆಲ್-ಬೀಯಿಂಗ್ ಬೆಂಗಳೂರು ಆನಿಮಲ್ ಕೇರ್ ಟ್ರಸ್ಟ್ ದ ಪಾಸ್ ಅಂಡ್ ಹೂವರ್ಸ್ ಪ್ರಾಜೆಕ್ಟ್ ದ ನಿಲೆಟ್ ಬೊಕ್ಕ ಕುಡ್ಲದ ಕುದುರೆ ಸವಾರಿ ಕೇಂದ್ರದ ಒಟ್ಟು ಸೇರಿಗೆಡ್ ನರಮಾಣ್ಯನ ಮಾನಸಿಕ ಆರೋಗ್ಯಗೂ ಪ್ರಾಣಿ ಸಾಯದ ಮರ್ದದ ಕ್ರಮ ಬಗೆಟ್ ಕಾರ್ಯಾಗಾರ ನಡೆತಡ. ನರಮಾಣ್ಯನ ಮಾನಸಿಕ ಆರೋಗ್ಯಗೂ ಮುರ್ಗಸಾಯದ ಮರ್ದ ಕ್ರಮ ಬಗೆಟ್ ಕುಡ್ಲ ಕಂಕನಾಡಿದ ಆಯುರ್ವೇದ ಕೇಂದ್ರಡು ದೀವನ್ನ ಕಾರ್ಯಕ್ರಮವನ್ನು ಕ್ಷೇಮ ಸಂಸ್ಥೆದ ಡಾಕ್ಟರ್ ಶಿಶಿರ್ ಕುಮಾರ್ ಉದ್ದೀಪನ ಮಲ್ತೆರ. ರಿಸೋರ್ಸ್ ಸೆಂಟರ್ ಫಾರ್ ಸೈಕಲಾಜಿಕಲ್ ವೆಲ್-ಬೀಯಿಂಗ್ ಕೇಂದ್ರದ ನಿರ್ದೇಶಕರು ಶ್ವೇತಾ ಪಾತೆರ್ದು ಆಯುರ್ವೇದ ರಿಸೋರ್ಸ್ ಸೆಂಟರ್ ನರಮಾಣ್ಯನ ಆರೋಗ್ಯದ ಬಗೆಟ್ ಅವೆಟ್ಲ ಜೋಕ್ಲಿನ ಆರೋಗ್ಯ ರಕ್ಷಣೆ ಬಗೆಟ್ ಹೆಚ್ಚು ಕೆಲಸ ಮಲ್ಪುಂಡು. ಮುರ್ಗುಲಿಡ್ದು ನರಮಾಣ್ಯ ಮಾನಸಿಕ ಆರೋಗ್ಯವರಿತನ ಬಗೆಟ್ ಕಾರ್ಯಗಾರಡು ಕಲ್ಪಾಂಡು ಪಂಡಿರ ಕುಡ್ಲಾಡು ಸುರುತ್ತ ಸರ್ತಿ ಇಂಚಿನ ಕಾರ್ಯಗಾರದಿ ಒಂದ ಮುರ್ಗುಲು ನರಮಾಣ್ಯ ಆರೋಗ್ಯದ ದಿಟ್ಟಿಡ್ ಬಾರಿ ಸಾಯ ಅಪಂದ್ ಸಂಶೋಧನೆ ಹಿಡಿದು ಸಾಬೀತಾತನಂದು ರಿಸೋರ್ಸ್ ಸೆಂಟರ್ ದ ಶ್ವೇತಾ ಪಂಡಿರ. Basically was started in Mangalore with a holistic approach for psychological well-being of human beings with special focus on children with the intention of understanding newer methods of helping individuals for better psychological well-being. We thought of how animals were being used for well-being of human beings, and that's how we thought of animal assisted therapy and making people in Mangalore know how animals can be used best for both psychological as well as physical well-being of individuals. With this regard, the workshop was planned.